ಬ್ರೇಕಿಂಗ್ ನ್ಯೂಸ್. ಬೆಂಗಳೂರಿನ ನೆಲಮಂಗಲದಲ್ಲಿ ಲಾರಿ ಮತ್ತು ಬೈಕ್ ಮುಖಾಮುಖಿ ಡಿಕ್ಕಿಯಾಗಿ ದುರಂತ. ಬೈಕ್ ಸವಾರನ ದೇಹ 2 ಭಾಗವಾಗಿ ಸಾವು ಬದುಕಿನ ನಡುವೆ ಹೋರಾಟ. ಬನ್ನಿ, ಇದರ ಬಗ್ಗೆ ನಮ್ಮ ಟಿವಿ 10 ರಿಪೋರ್ಟರ್ ಹೆಚ್ಚಿನ ಮಾಹಿತಿ ನೀಡುವರು. ಅಪಘಾತ ಆಗಿರುವಂತಹ ವರದಿ ಈಗ ಬರ್ತಾ ಇದೆ. ನೆಲಮಂಗಲದ ಬಳಿ ಭೀಕರ ಅಪಘಾತ ಆಗಿದೆ. ಲಾರಿ ಡಿಕ್ಕಿ ಹೊಡೆದಂತ ರಭಸಕ್ಕೆ 2 ಬೈಕ್ ಹೋಳಾಗಿದೆ. ಸವಾರನ ದೇಹ ಅಲ್ಲಿ 2 ಪೀಸ್ ಆಗಿದೆ ಅನ್ನೋ ಮಾಹಿತಿ ಬರ್ತಾ ಇದೆ. ಸಾಯುವ ಭಯದಲ್ಲಿ ಕಾಪಾಡಿ ಕಾಪಾಡಿ ಅಂತ ಹೇಳಿ ತಲೆ ಚಚ್ಚಿಕೊಂಡಿರುವಂತಹ ಬೈಕ್ ಸವಾರ ಅರ್ಧ ಗಂಟೆ ರಸ್ತೆಯಲ್ಲೇ ಜೀವ ಹಿಡಿದು ಒದ್ದಾಡಿ ಒದ್ದಾಡಿ ಯುವಕ ಪ್ರಾಣವನ್ನ ಬಿಟ್ಟಿದ್ದಾನೆ. ಇದು ನೆಲಮಂಗಲದ ಸಮೀಪ ನಡೆದಿರುವಂತಹ ಘಟನೆ ನಡೆದಿದೆ. ಅರ್ಧ ಗಂಟೆಯವರೆಗೂ ಕೂಡ ರಸ್ತೆಯಲ್ಲೇ ನನ್ನನ್ನ ಬದುಕಿಸಿ ಅಂತ ಹೇಳಿ ಬೇಡಿಕೊಂಡಿದ್ದಾನೆ. ಯಾರು ಕೂಡ ಅವರ ನೆರವಿಗೆ ಬಂದಿಲ್ಲ. ಮಾನವೀಯ ಮೌಲ್ಯಗಳನ್ನ ನಾವು ಕಳ್ಕೊಳ್ತಾ ಇದ್ದೀವಾ ಅನ್ನೋದಕ್ಕೆ ಮತ್ತೊಂದು ಉದಾಹರಣೆ ಅನ್ಸುತ್ತೆ. ಮೊನ್ನೆ ಅಷ್ಟೇ ಬೆಂಗಳೂರಿನಲ್ಲೂ ಇದೇ ರೀತಿಯಾಗಿ ಒದ್ದಾಡಿ ಒದ್ದಾಡಿ ಒಬ್ಬರು ಸಾವನ್ನಪ್ಪಿದ್ರು ಅಪಘಾತದಲ್ಲಿ. ಈಗ ಮತ್ತೊಂದು ಸಾವು ಕೂಡ ಸಂಭವಿಸಿದೆ. ಒಂದು ರೀತಿಯಾಗಿ ಮಾನವೀಯ ಮೌಲ್ಯಗಳನ್ನೇ ನಾವು ಕಳ್ಕೊಳ್ತಾ ಇದ್ವಿ. ಅಲ್ಲಿರುವ ನೆಲಮಂಗಲದಲ್ಲಿ ಭೀಕರವಾದಂತಹ ಅಪಘಾತ ಆಗಿದೆ. ಲಾರಿ ಹಾಯ್ದಿದ್ರಿಂದಾಗಿ ಬೈಕ್ ಸವಾರ 2 ಪೀಸ್ ಆಗಿದೆ ಅನ್ನೋ ದೇಹ. ಅರ್ಧ ಗಂಟೆಯವರೆಗೂ ಕೂಡ ಅವನು ನರಳಾಡಿದ್ದಾನೆ ರಸ್ತೆಯ ಮಧ್ಯದಲ್ಲೇ ಕುತ್ಕೊಂಡನ್ನ ಬದುಕಿಸಿ ಅಂತ ಹೇಳಿ. ಆದ್ರೆ ಯಾರು ಕೂಡ ಸಹಾಯಕ್ಕೆ ಬಂದಿಲ್ಲ. ದೇಹ 2 ಭಾಗ ಆಗಿದ್ರೆ ಯಾರು ಕೂಡ ನೆರವಿಗೆ ಭಯಭೀತರಾಗಿದ್ದು ಅಂತ ಅನ್ಸುತ್ತೆ. ಆದ್ರೂ ಕೂಡ ಯಾರು ನೆರವಿಗೆ ಬಂದಿರಲಿಲ್ಲ ಅನ್ನೋದೇ ಇಲ್ಲಿ ಒಂದು ರೀತಿಯಾದಂತಹ ಮಾನವೀಯ ಮೌಲ್ಯವನ್ನ ನಾವು ಕಳ್ಕೊಂಡ್ ಬಿಟ್ಟಿದೀವ ಅಂತ ಅನಿಸ್ತಾ ಇತ್ತು. ಕಾಪಾಡಿ ಕಾಪಾಡಿ ಪ್ಲೀಸ್, ಎಲ್ಲಾರು ಒಂದು ಲೋಟ ನೀರು ಕೊಡಿ ಪ್ಲೀಸ್ ಪ್ಲೀಸ್. ನನ್ನ ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ನನ್ನ ಕಣ್ಣು ಯಾರಿಗೋ ದಾನ ಮಾಡ್ಬೇಕು. ನನ್ನ ಕಣ್ಣು ಯಾರಿಗೋದು ಉಪಯೋಗ ಆಗ್ಬೇಕು. ಕರ್ಕೊಂಡೋಗಿ ಪ್ಲೀಸ್. ಬನ್ನಿ ಯಾರಾದ್ರು ಎತ್ಕೊಂಡು ಹೋಗಿ ನನ್ನ ಹಾಸ್ಪಿಟ್ಲಿಗೆ ಬನ್ನಿ ಪ್ಲೀಸ್. ಲೋ ಮಗ, ಆಕ್ಸಿಡೆಂಟ್ ಆಗಿದೆ ಮಗ, ಪಾಪ ರಕ್ತ ಸುರಿತಾ ಇದೆ ಕಣೋ, ಬಾರೋ ಹೆಲ್ಪ್ ಮಾಡೋಣ ಬಾರೋ. ಬೇಡ ಮಗ, ಮತ್ತೆ ಪೊಲೀಸ್ ಕೇಸು ಕೋರ್ಟು ಅಡ್ಡಾಡೋದು ಯಾರಿಗ್ ಬೇಕು ಮಗ. ಬಾ ಮಗ, ಸವಾಸನೆ ಬೇಡ. ಹೌದು ಮಗ, ನೀನ್ ಹೇಳೋದು ಸರಿನೇ. ಬಾ ಹೋಗೋಣ, ಎಸ್ಕೇಪ್. ಬಾರೋ ಒಂದ್ ಸೆಲ್ಫಿ ತೆಗಿಯೋಣ. ಆತ್ಮೀಯರೇ, ನೋಡಿದ್ರಲ್ಲ ಎಂತ ಭಯಾನಕ ಘಟನೆ. ಹೆಲ್ಪ್ ಮಾಡೋ ಬದಲು ಜನರು ಸೆಲ್ಫಿ ತೆಗೆಯೋದ್ರಲ್ಲಿ ಮಗ್ನರಾಗಿದ್ದಾರೆ. ಬನ್ನಿ, ಈ ಸನ್ನಿವೇಶವನ್ನು ಮನಸ್ಸಿನಲ್ಲಿಟ್ಟು ನಮ್ಮ ಸದಯ ಸಮಾರಿತ ಸಾಮತಿಯ ಇನ್ನಷ್ಟು ವಿವರಗಳನ್ನು ನಾವು ಈ ವೇದಿಕೆಯಲ್ಲಿ ಪಡೆಯೋಣ. ಹೇಳ್ತೀನಿ ನಿಮಗೆ ಯೇಸು ಹೇಳಿದ ಕಥೆಯ ಹೇಳ್ತೀನಿ ನಿಮಗೆ ಯೇಸು ಹೇಳಿದ ಕಥೆಯ. ನಷ್ಟದಲ್ಲಿ ನೆರವಾದ ಸತ್ಯ ಪ್ರೇಮದ ಕಥೆಯು, ನಿತ್ಯ ಜೀವ ಸಿಗುವಂತ ತತ್ವ ಸಾರುವ ಕಥೆಯು. ಒಂದಾನೊಂದು ಕಾಡಿತ್ತು, ಕಾಡಲ್ಲಿ ಕಳ್ಳರ ಗುಂಪಿತ್ತು. ಸಂಚನು ಮಾಡಿ ಕಾದಿರಲು ಪಯಣಿಗನೊಬ್ಬ ಸಿಲುಕಿದನು. ಕಳ್ಳರು ರಕ್ತದ ಮಡಿಲಲ್ಲಿ ಪಯಣಿಗನು ವೇದನೆಯಿಂದ ಕೂಗಿದನು. ಅಯ್ಯೋ, ಕಾಪಾಡಿ 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 ಕಾಪಾಡಿ, ದಯವಿಟ್ಟು ಕಾಪಾಡಿ ಅಮ್ಮ, ಅಣ್ಣ ಕಾಪಾಡೋಣ ಅಕ್ಕ. ಅದೇ ಹಾದಿಯಲ್ಲಿ ಒಬ್ಬ ಯಾಜಕ ಗುರುವು ಬಂದ. ರೋದನ ಶಬ್ದವ ಕೇಳಿ ನೋಡಿದನು ಬಳಿ ಸಾಗಿ. ಕಾಪಾಡಿ ಪ್ಲೀಸ್, ಕಾಪಾಡಿ, ರಕ್ತ ಹೋಗ್ತಿದೆ, ಕಾಪಾಡಿ ಫಾದರ್, ಪ್ಲೀಸ್ ಫಾದರ್, ಹೆಲ್ಪ್ ಮೀ ಫಾದರ್, ಕಾಪಾಡಿ.
ಮಾಡಿ ಫಾದರ್. ಓ ಮೈ ಸನ್, ಬ್ಲಡ್ ಬರ್ತಾ ಇದೆ ಸನ್. ನನಗೆ ನಿನ್ನ ಹೆಲ್ಪ್ ಮಾಡೋಣ ಅಂತ ತುಂಬಾ ಮನಸ್ಸಿದೆ. ಆದ್ರೆ ಮೈ ಸನ್, ನಿನ್ನ ನಾನು ಈಗ ಮುಟ್ಟಿದ್ರೆ ನಾನು ಅಶುದ್ಧನಾಗುತ್ತೇನೆ. ಬಟ್ ಡೋಂಟ್ ವರಿ ಮೈ ಸನ್, ಐ ವಿಲ್ ಪ್ರೇ ಫಾರ್ ಯು. ಜೀಸಸ್ ಕ್ರೈಸ್ಟ್ ನಿಮ್ಮನ್ನ ಹೀಲ್ ಮಾಡ್ತಾರೆ. ಯಾರಿಗೆ ಬೇಕಿ ಹೊಸ ಬರಿ ಎನ್ನುತ್ತ ಹಾದಿಯ ಹಿಡಿದ, ಕಷ್ಟಕ್ಕೆ ಒದಗದ ಯಾಜಕನು ವೇಷವ ತೊಟ್ಟ ನರಿಯವನು. ಸಿಸ್ಟರ್ ಸ್ವಲ್ಪ ನೀರ್ ಕೊಡಿ ಸಿಸ್ಟರ್, ನೀರ್ ಕೊಡಿ ಸಿಸ್ಟರ್, ಸ್ವಲ್ಪ ಕೊಡಿ ಸಿಸ್ಟರ್. ಓ ಮೈ ಜೀಸಸ್, ಮೈ ಸನ್. ಅಯ್ಯೋ ಪಾಪ, ಈ ನೀರು ನಾನು ಸಮುದಾಯೋತ್ಸವ ಆಲ್ಟರ್ ಡೆಕೋರೇಷನ್ಗೆ ಕಾನ್ವೆಂಟ್ ಇಂದ ತಗೊಂಡ್ ಬಂದಿದ್ದೀನಿ. ನಿಂಗೆ ಈ ನೀರ್ ಕೊಟ್ರೆ ನನ್ ವಾಯ್ಸ್ ಡ್ರೈ ಆಗುತ್ತೆ. ಸಾರಿ ಮೈ ಸನ್, ಡೋಂಟ್ ಫೀಲ್ ಬ್ಯಾಡ್ ಪ್ಲೀಸ್. ಅಂಕಲ್, ಆಂಟಿ, ಸ್ವಲ್ಪ ನಾನು ಎತ್ಕೊಂಡು ಹೋಗ್ರಿ, ನನ್ಗೆ ಆಗ್ತಾನೆ ಇಲ್ಲ. ಹಾಸ್ಪಿಟಲ್ ಕರ್ಕೊಂಡು ಹೋಗ್ರಿ ಆಂಟಿ. ಅಂಕಲ್ ಪ್ಲೀಸ್ ಪ್ಲೀಸ್ ಆಂಟಿ ಪ್ಲೀಸ್ ಎತ್ಕೊಂಡು ಸ್ವಲ್ಪ ಹೆಲ್ಪ್ ಮಾಡಿ ಆಂಟಿ, ಹೆಲ್ಪ್ ಮಾಡಿ ಆಂಟಿ ನೀವೇ. ಅಯ್ಯೋ ರೀ, ಬನ್ರಿ, ಪಾಪ ಯಾರೋ ಹೊಡೆದ್ಬಿಟ್ಟಿದ್ದಾರೆ, ನಾವು ಹೆಲ್ಪ್ ಮಾಡೋಣ. ಡ್ಯಾಡಿ ಬನ್ನಿ ಡ್ಯಾಡಿ, ಹೆಲ್ಪ್ ಮಾಡೋಣ. ಹೌದಪ್ಪ, ಪ್ಲೀಸ್ ಅಪ್ಪ, ಹೆಲ್ಪ್ ಮಾಡೋಣ. ಈಗಾಗಲೇ ಮದುವೆಗೆ ಟೈಮ್ ಆಗೋಗಿದೆ, ಸುಮ್ನೆ ಬಾಯ್ ಮುಚ್ಕೊಂಡು ಬನ್ನಿ, ತೊಂದರೆ ಕೊಡಬೇಡಿ. ಬೇಗನೆ ಬರ್ರಿ, ದಿನ ಸಾಯೋರ್ಗೆ ಅಳೋರು ಯಾರು? ಬನ್ನಿ ಹೋಗೋಣ ಬೇಗನೆ. ಏನೇನೋ ಹೇಳ್ತೀರಪ್ಪ. ಲೇವಿಯನೊಬ್ಬನು ಬಂದಾನ, ಪಯಣಿಗನನ್ನು ಕಂಡಾನ. ಅಯ್ಯೋ ಪಾಪ ಎನ್ನುತ್ತಲೀ ನುಡಿಯುತ್ತ ಮುಂದೆ ಸಾಗಿದನು. ಯಾರಾದ್ರೂ ಕಾಪಾಡಿ. 100, 200, 300, 400, 500, 600, 700, 800, 900, 1000, 1100. ಅಯ್ಯೋ ಪಾಪ, ಬಿದ್ದುಬಿಟ್ಟಿದ್ಯಾ? ಓ, ಒಂದು 5 ನಿಮಿಷ ಇಲ್ಲೇ ಇರು, ನಾನು ಬ್ಯಾಂಕ್ ಹೋಗಿ ಸ್ವಲ್ಪ ಡೆಪಾಸಿಟ್ ಮಾಡಿ ಬಂದು ನಿನ್ನ ನೋಡ್ತೀನಿ. ಬರ್ತೀನಿ, 5 ನಿಮಿಷ. ಕಷ್ಟದಲ್ಲಿ ನೆರವಾಗದವ ಧನ ಪಿಶಾಚಿ ಲೇವಿಯನು. ಹಣವೇ ಇವನ ದೇವರು, ನರಕವೇ ಇವನ ಅಂತ್ಯವು. ಕಾಪಾಡಿ ಕಾಪಾಡಿ. ಒಳ್ಳೆ ಸಮರಿಯನು ಒಬ್ಬ ಕತ್ತೆ ಮೇಲೆ ತಾ ಬಂದ. ಅಳುವ ಧ್ವನಿಯನ್ನು ಕೇಳಿ ನೆರವಾಗಲು ಬಂದ ಓಡಿ. ಗಾಯಕ್ಕೆ ಔಷಧಿ ಹಾಕಿದನು, ಕುಡಿಯಲು ನೀರನ್ನು ನೀಡಿದನು. ಕತ್ತೆಯ ಮೇಲೆ ಹೊರಿಸಿದನು, ಪಟ್ಟಣದೆಡೆಗೆ ಸಾಗಿದನು. ಛತ್ರಕವ ಬಂದ, ರೋಗಿಯ ನಿಲ್ಲಿಸಿದ ಅಲ್ಲೇ. ಸೇವಕರ ನೇಮಿಸಿದ, ಸೇವೆಗೆಂದು ಹಣ ಕೊಟ್ಟ. ಇದು ಪ್ರೇಮ ತುಂಬಿದ ಹೃದಯ, ಇವ ಕರುಣೆಯುಳ್ಳ ಸಾಮರಿಯ. ಕಥೆಯ ಕೇಳಿದ ನೀವು ಇವನಂತೆ ಆಗಬೇಕಣ್ಣ. ಕಥೆಯ ಕೇಳಿದ ನೀವು ಇವನಂತೆ ಆಗಬೇಕಣ್ಣ. ಇದು ಪ್ರೇಮ ತುಂಬಿದ ಹೃದಯ, ಇವ ಕರುಣೆಯುಳ್ಳ ಸಾಮರಿಯ. ಕಥೆಯ ಕೇಳಿದ ನೀವು ಇವನಂತೆ ಆಗಬೇಕಣ್ಣ. ಕಥೆಯ ಕೇಳಿದ ನೀವು ಇವನಂತೆ ಆಗಬೇಕಣ್ಣ. ಇದು ಪ್ರೇಮ ತುಂಬಿದ ಹೃದಯ, ಇವ ಕರುಣೆಯುಳ್ಳ ಸಾಮರಿಯ. ಇದು ಪ್ರೇಮ ಆತ್ಮೀಯರೇ, ನಮ್ಮ ಪರಿಸರದಲ್ಲಿ, ಸಮಾಜದಲ್ಲಿ, ಕುಟುಂಬಗಳಲ್ಲಿ ಮತ್ತು ಅಕ್ಕಪಕ್ಕದ ಮನೆಗಳಲ್ಲಿ ಇಂದು ನಾನು ಮತ್ತು ನೀವು ಕರುಣೆಯುಳ್ಳ ಸದಯ ಸಮಾರಿತರಾಗೋಣವೇ? ಆಗಬೇಕಣ್ಣ. ಇದು
ಪ್ರೇಮ ತುಂಬಿದ ಹೃದಯ ಇವ ಕರುಣೆಯುಳ್ಳ ಸಾಮರಿಯ ಸಾಮರಿಯ ಇವ ಕರುಣೆಯುಳ್ಳ ಸಾಮರಿಯ.